ನಾವು ಮಾಡುವ ಒಳ್ಳೆಯ ಕೆಲಸಗಳನ್ನು ಭಗವಂತ ಪ್ರತಿ ಕ್ಷಣವೂ ನೋಡುತ್ತಿರುತ್ತಾನೆ. ಬೇರೆಯವರ ಬಗ್ಗೆ ಕಾಳಜಿ ತೋರುವವರು ಯಾವಾಗಲೂ ಆರೋಗ್ಯವಂತರಾಗಿರುತ್ತಾರೆ. ಮನಸ್ಸಿನಲ್ಲಿ ಪ್ರೀತಿ ತುಂಬಿಕೊಂಡಿದ್ದರೆ ಆರೋಗ್ಯದ ಸ್ಥಿತಿ ಸ್ಥಿರವಾಗಿರುತ್ತದೆ. ಹೀಗಾಗಿ ಅಪ್ಪಣ್ಣ ಹೆಗಡೆಯವರು ಈ ವಯಸ್ಸಿನಲ್ಲಿಯೂ ಆರೋಗ್ಯವಂತರಾಗಿದ್ದಾರೆ ಎಂದು ಪದ್ಮಭೂಷಣ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಸ್ರೂರು ಶ್ರೀ ಶಾರದಾ ಕಾಲೇಜಿನಲ್ಲಿ ಸೋಮವಾರ ಬಸ್ರೂರು ಅಪ್ಪಣ್ಣ ಹೆಗ್ಡೆ ಪ್ರತಿಷ್ಠಾನದ ವತಿಯಿಂದ ಬಸ್ರೂರು ಅಪ್ಪಣ್ಣ ಹೆಗ್ಡೆಯವರ 84ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಡೆದ ದತ್ತಿನಿಧಿ ವಿತರಣಾ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉಡುಪಿ ಅಮಲಪಾಡಿ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಡಾಕ್ಟರ್ ವಿಜಯ್ ಬಳ್ಳಾಲ್ ಅವರು ಶಿಕ್ಷಣ, ಸಾಹಿತ್ಯ ಹಾಗೂ ರಂಗಭೂಮಿ ಪುರಸ್ಕೃತ ಸಾಹಿತಿ ಶಿವರಾಮ ಕಾರಂತರವರಿಗೆ 2018ನೇ ಸಾಲಿನ ಬಸ್ರೂರು ಅಪ್ಪಣ್ಣ ಹೆಗ್ಡೆ ಪ್ರತಿಷ್ಠಾನದ ವತಿಯಿಂದ ನೀಡುವ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಬಸ್ರೂರು ಅಪ್ಪಣ್ಣ ಹೆಗ್ಡೆಯವರ ಮೊಮ್ಮಕ್ಕಳು ಒಟ್ಟಾಗಿ ಅಜ್ಜನಿಗೆ ಶುಭಾಶಯವನ್ನ ಹೇಳುವ ಮೂಲಕ 84ನೇ ವರ್ಷದ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು. ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದ ಹಲವು ಫಲಾನುಭವಿಗಳಿಗೆ ಬಸ್ರೂರು ಅಪ್ಪಣ್ಣ ಅವರ ವತಿಯಿಂದ ದತ್ತಿನಿಧಿ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬಸ್ರೂರು ಶ್ರೀ ಶಾರದಾ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ರಾಧಾಕೃಷ್ಣ ಶೆಟ್ಟಿ, ತಾಲೂಕು ಪಂಚಾಯಿತಿ ಸದಸ್ಯ ಕಿಶನ್ ಹೆಗ್ಡೆ, ಬಸ್ರೂರು ಪ್ರತಿಷ್ಠಾನದ ಟ್ರಸ್ಟಿ ಅನುಪಮಾ ಎಸ್ ಶೆಟ್ಟಿ, ದಿನಕರ್ ಆರ್ ಶೆಟ್ಟಿ ಹಾಗೂ ವಿಜಯ್ ಹೆಗ್ಡೆ ಮೊಳ್ಳಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಇಬ್ಬರೂ ಕೂಡ ಮೌಲ್ಯಯುತವಾದ ಜೀವನವನ್ನು ಬದುಕಿದರೆ ಆ ಪ್ರಶಸ್ತಿಗೆ ಅರ್ಥ ಇದೆ. ಯಾಕೆ ಅವರು ಹಾಗೆ ಹೇಳಿದರು ಅಂತ ಹೇಳಿದರೆ, ಭ್ರಷ್ಟಾಚಾರವನ್ನು ಕಣ್ಣೆತ್ತಿ ನೋಡೋದು, ಅದರ ಬಗ್ಗೆ ಟೀಕೆ ಮಾಡತಕ್ಕಂತಹ ಶಿವರಾಮ ಕಾರಂತರು ಪಂಪ ಪ್ರಶಸ್ತಿಯನ್ನ ಇದೇ ಬಸವನ ಬಗ್ಗೆ ಬರೆದಂತಹ ಕಾದಂಬರಿ ಮೈಮನಗಳ ಸುಡಿಯಲಿ ಅದಕ್ಕೆ ಪಡೆದರು. ಯಾರಿಂದ ಪಡೆದವರು? ಬಂಗಾರಪ್ಪನವರಿಂದ ಬಂದರು. ಅವರು ಮೈ ತುಂಬ ಭ್ರಷ್ಟಾಚಾರವನ್ನು ತುಂಬಿಕೊಂಡವರು. ಆವಾಗ ಅವರು ಹೇಳಿದರು, ಯಾವ ಶಿವರಾಮ ಕಾರಂತರಿಗೆ ನಿಜವಾಗಿಯೂ ಈಗ ಪ್ರಾಯ ಆಗಿದೆ, ಹಾಗಾಗಿ ಅವರಿಗೆ ನೆನಪು ಹೋಗಿರಬೇಕು ಬಂಗಾರಪ್ಪ ಎಂಥ ಮನುಷ್ಯ ಅಂತ. ಆದ್ದರಿಂದ ಅವರು